ಜಿಲ್ಲಾ ಗೃಹರಕ್ಷಕ ಇಲಾಖೆ ಉಳ್ಳಾಲ ಘಟಕದ ನೇತೃತ್ವಡ್ ತೋಕೋಡು ಜಂಕ್ಷನ್ ಪರಿಸರಡ್ ಕೊರೋನಾ ನಿಯಂತ್ರಣಗ್ ಮಾಸ್ಕ್ ಜಾಗೃತಿ ಕಾರ್ಯಕ್ರಮನ ಬುಧವಾರ ಕಾಂಡ ನಡಪಾಯರು. ಮಾಸ್ಕ್ ಪಾಡದೆ ಪೋಪಿನಗ್ಲೆನ ಉಂತಾದು ಅಕ್ಲೆಗ್ ಮಾಸ್ಕ್ ಕೊರ್ದು ಪಾಡಾದು ಗುಲಾಬಿ ಪೂ ಕೊರ್ದು ಕೊರೋನಾ ನಿಯಂತ್ರಣಗ್ ಜಾಗೃತಿ ವಹಿಸುನ ಮಾಹಿತಿನ ಕೊರ್ಪಿನ ಬೇಲೆನ ಗೃಹರಕ್ಷಕ ಸಿಬ್ಬಂದಿರು ಮಲ್ತೇರು. ದಯವಿಟ್ಟು ಹಾಕಿ ಕವರ್ ಮಾಡಬೇಕು. ಓಕೆ, ಹಾಕದಿದ್ರೆ ಹೇಗೆ ವೇಸ್ಟ್ ಅಲ್ಲ. ಹತ್ತಿಗೆ ನೀವು ಕಂಡಕ್ಟರ್ ನೀವು ಹಾಕದಿದ್ರೆ ಹೇಗೆ? ನೀವು ಹಾಕಿ ಉಳಿದವರಿಗೆ ಹಾಕಿಸ್ಬೇಕು. ಗೊತ್ತಾಯ್ತಾ? ಇದು ನೋಡಿ, ರೋಸ್ ರೆಡ್ ರೋಸ್ ಪ್ರೀತಿಯಿಂದ ಬರ್ತದೆ. नाम क्या है? समझ नहीं आया। डालने का ना, भूलना नहीं। रोज ठीक है, डालो जाओ। रोज करो। ಹಾಕ್ಬೇಕು ಪ್ಲೀಸ್, ಆಯ್ತಾ? ನಿಮ್ಮ ಒಳ್ಳೇದಕ್ಕೆ ಹೇಳೋದು.
ಸೈಡ್ ಬ್ಲಾಕ್ ಆಗಿದೆ. ಹೋಗಿ ನೀಟಾಗಿ ಕವರ್ ಹಾಕಬೇಕು. ನಮಸ್ಕಾರ ಮಾಡಿ ಹಾಕ್ತೀನಿ ಅಂತ ಹೇಳಿ. ಯಾಕೆ ಹಾಕಲ್ಲ? ನಿಮ್ಮ ಒಳ್ಳೇದಕ್ಕೆ ತಾನೆ. ನಮ್ಗೆ ಏನು ಸಿಗುತ್ತೆ? ನಿಮಗೆ ಕೊರೋನಾ ಬಂದರೆ ನಮ್ಗೆ ಏನಾಗುತ್ತೆ? ಇಡೀ ಸಮಾಜಕ್ಕೆ ಹಾಳಾಗಲ್ಲ. ಹಾಕಿ. ಓಕೆ. ದಯವಿಟ್ಟು ಹೇಳಿ ಏನಾಗಬೇಕು ನಿಮಗೆ? ಸಸ್ಪೆಂಡ್ ನೀವು ಹೇಳಿದ ಮೇಲೆ ಕೇಳಲೇಬೇಕು. ಮುಖ್ಯವಾಗಿ ಮಾತು ಕೇಳಬೇಕು. ಆಯಿತಾ? ಬನ್ನಿ ನೋಡಿ, ಅವರಿಗೆ ಹೊರಡ್ಬೇಡಿ. ಅವರ ಹೆಂಡತಿಗೆ ನೀವು ಅವ್ರನ್ನ ಕೇಳಿಸ್ಬೇಕು. ಆಯಿತಾ? ಆಯಿತಾ? ದಯವಿಟ್ಟು ಹಾಕಿ. ಜನಕ್ಲೆಗ್ ಕೊರೋನಾ ಜಾಗೃತಿದ ಬಗೆಟ್ ಬಲವಂತವಾದ ಪನ್ಪು ನೆರೆದು ಪ್ರೀತಿಡು ಮಾಸ್ಕ್ ಕೊರ್ದು ಗುಲಾಬಿ ಕೊರ್ದು ತಿಳುವಳಿಕೆ ಮೂಡವನ ಬೇರೆನ್ ಮಲ್ತೊಂದುಲ್ಲ ಮಾತೆರ್ಲ ಸಾಮಾಜಿಕ ಅಂತರ ಕಾತೊಲ್ಲೆ ದಯ ಮಲ್ತದು ಮಾಸ್ಕ್ ಪಾಡ್ಲೆ ಪಣದು ಜಿಲ್ಲಾ ಗೃಹ ರಕ್ಷಕ ದಳದ ಸಮಾಧಿಷ್ಠರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ತೆರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಇದರ ಉಳ್ಳಾಳ ಘಟಕದ ವತಿಯಿಂದ ಈ ದಿವಸ ನಾವು ಮುಖ ಕವಚ ಬಳಸಿ ಮತ್ತು ಕೆಂಪು ಗುಲಾಬಿ ಕ್ಯಾಂಪೇನ್ ಮುಖಾಂತರ ಜನರಲ್ಲಿ ಮುಖ ಕವಚ ಮೌತ್ ಮಾಸ್ಕ್ ಹಾಕಬೇಕು ಅಂತ ಹೇಳಿ ಪ್ರೀತಿಯಿಂದ ನಾವು ಒಂದು ಕ್ಯಾಂಪೇನ್ ಶುರು ಮಾಡಿದ್ದೇವೆ. ಕೆಂಪು ಗುಲಾಬಿ ಹೂವು ನೀಡಿ ಯಾರ್ಯಾರು ಮುಖ ಕವಚ ಹಾಕ್ತಾ ಇಲ್ಲ ಅಂತಹ ಜಾಗಗಳಲ್ಲಿ ಜನದಟ್ಟಣೆ ಇರುವಂಥ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಕಡೆ ಎಲ್ಲಿ ಜನ ಜಾಸ್ತಿ ಇರ್ತಾರೆ ಬಸ್ಸುಗಳಲ್ಲಿ ವಾಹನಗಳಲ್ಲಿ ಓಡಾಡುವಾಗ ಅಂಥ ಜಾಗದಲ್ಲಿ ಹೋಗಿ ಮೌತ್ ಮಾಸ್ಕ್ಗಳನ್ನು ತಗೊಂಡು ಸುಮಾರು 250 ಮೌತ್ ಮಾಸ್ಕ್ ಮುಖಕವಚಗಳನ್ನು ನಾವು ಇವತ್ತು ಯಾರ್ಯಾರು ಹಾಕಿಲ್ಲ ಅವರಿಗೆ ಕೆಂಪು ಗುಲಾಬಿ ಹೂವು ನೀಡಿ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಎಲ್ಲವನ್ನು ನಾವು ಕಾನೂನಿನ ಮುಖಾಂತರ ಮಾಡಲಿಕ್ಕೆ ಆಗೋದಿಲ್ಲ. ಜನರು ಅರ್ಥ ಮಾಡ್ಕೊಳ್ಬೇಕು. ನಾವು ಲಾಠಿ ಹಿಡಿದು ಹೆದರಿಸಿ ಬೆದರಿಸಿ ಮಾಡುವಂಥ ಕೆಲಸ ಇದಲ್ಲ. ಜನರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕೊರೋನಾದ ಹಾವಳಿ 2ನೇ ಅಲೆ ಜೋರಾಗಿದೆ, ವಿಪರೀತವಾಗಿ ಹಬ್ಬುತ್ತಾ ಇದೆ. ಬಹಳ ಸುಲಭವಾಗಿ ಇದನ್ನು ನಾವು ತಪ್ಪಿಸ್ಬೋದು. ಮನೆಯೊಳಗೆ ಇರಬೇಕು, ಹೊರಗೆ ಬರುವಾಗ ಮುಖ ಕವಚ ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು. ಆದರೆ ದುರದೃಷ್ಟ ಅಂದರೆ ಜನ ಮುಖ ಕವಚ ಹಾಕಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ನಾನು ಅತ್ಯಂತ ಕಳಕಳಿಯಿಂದ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ಕೇಳಿಕೊಳ್ಳೋದು, ದಯವಿಟ್ಟು ಮುಖ ಕವಚ ಬಳಸಿ. ವೈರಾಣು ವಿರುದ್ಧ ನಾವು ಏನು ಹೋರಾಟ ಮಾಡ್ತೇವೆ ಅದರಲ್ಲಿ ನಮಗೆ ಜಯ ಸಿಗಬೇಕಾದ್ರೆ ನಾವು ಆದಷ್ಟು ಮನೆಯೊಳಗೆ ಇರೋಣ. ಅನಗತ್ಯವಾಗಿ ಹೊರಗೆ ಬರೋದು ಬೇಡ. ಹೊರಗೆ ಬಂದಾಗ
ಮುಖಕವಚ ಧರಿಸೋಣ. ಯಾರ್ಯಾರು ಮುಖಕವಚ ಹಾಕ್ತಾ ಇಲ್ಲ ಅವರಿಗೆ ನಾವು ಮೌತ್ ಮಾಸ್ಕ್ ಹಾಕಲಿಕ್ಕೆ ನಾವು ಪ್ರೇರೇಪಿಸೋಣ ಅಂತ ಹೇಳುತ್ತಾ, ನಾವೆಲ್ಲ ಒಟ್ಟು ಸೇರಿ ಈ ಸಂಕಷ್ಟದ ದಿನಗಳಲ್ಲಿ ಜವಾಬ್ದಾರಿಯುತವಾಗಿ ವರ್ತಿಸಿ ಈ ಸಂಕಟದಿಂದ ಎಲ್ಲರೂ ನಾವು ಪಾರು ಮಾಡೋಣ. ಗೃಹ ರಕ್ಷಕ ದಳ ಉಳ್ಳಾಲ ಘಟಕದ ಸಿಬ್ಬಂದಿಲು ಕೋವಿಡ್ ಮಾರ್ಷಲ್ ನಕಲು ಕಾರ್ಯಕ್ರಮ ಪಾಲ್ಪಡೆದಿದ್ದಾರೆ. ಗೃಹ ರಕ್ಷಕ ಉಳ್ಳಾಲ ಘಟಕದ ಉಳ್ಳಾಲ ಘಟಕದ ಎಲ್ಲ ನಮ್ಮ ಸಿಬ್ಬಂದಿಗಳು, ನಮ್ಮ ಆಫೀಸರು ಎಲ್ಲರೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ, ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಅಲ್ಲಿ ಹೋಗಿ ಅವರಿಗೆಲ್ಲ ಪುಷ್ಪವನ್ನು ಕೊಟ್ಟು, ಅದೇ ರೀತಿ ಮಾಸ್ಕನ್ನು ಕೊಟ್ಟು ಅವರಿಗೆಲ್ಲ ನಾವು ನಿಮಗೆ ಒಳ್ಳೆಯದು, ಇದು ಎಲ್ಲರಿಗೂ ಕೂಡ ಒಳ್ಳೆಯದು, ಮನೆಯವರಿಗೂ ಎಲ್ಲರಿಗೂ ಒಳ್ಳೆಯದು, ಇದು ಎಲ್ಲ ಗೌರ್ಮೆಂಟ್ನವರಿಗೆ ನಾವು ತಪ್ಪಂತ ತಿಳ್ಕೊಳ್ಬಾರ್ದು. ನಾವು ಆದಷ್ಟು ನಮ್ಮ ಜೀವಕ್ಕೆ ನಾವು ಇದನ್ನು ಮಹಾಮಾರಿಯನ್ನು ಕೂಡಲೇ ಕಡಿಮೆ ಮಾಡಬೇಕು. ದೇವರಿಂದ ಆದಷ್ಟು ಬೇಗನೆ ದೇವರ ದಯಲ್ಲಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲ ಇದನ್ನು ಹಿಂದೆ ಹೋಗಬೇಕು. ಇದನ್ನು ಮುಂದಕ್ಕೆ ಬರಬಾರ್ದು. ಎಲ್ಲ ಕ್ಷೇತ್ರದಲ್ಲಿ ಆಗಲಿ, ಮಸೀದಿಗಳೇ ಆಗಲಿ, ಚರ್ಚ್ಗಳಲ್ಲೇ ಆಗಲಿ ಯಾರಿಗೂ ಕೂಡ ಒಬ್ರಿಗೆ ಹೋಗುವಂಥ ಇದಿಲ್ಲ. ಆದರೆ ದಯಮಾಡಿ ಇನ್ನು ಮುಂದಕ್ಕೆ ಅವರವರು ಜಾಗೃತಿ ಮಾಡಬೇಕು. ಅವರವರು ಆದಷ್ಟು ಮನೆಯಲ್ಲಿ ಇದ್ದು ಅವರು ಪ್ರಯತ್ನ ಮಾಡಬೇಕಂತ ಹೇಳಿ